ನಾದ ದ್ವಿತೀಯ ಕವನ ಸಂಕಲನ ಇವತ್ತು ಬಿಡುಗಡೆಗೊಳ್ತಾ ಇದೆ. ಇದನ್ನು ನಾವು ಬಿಡುಗಡೆಗೊಳಿಸಲಿಕ್ಕೆ ನಾವು ತುಂಬ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. ಬಾಲ್ಯದಲ್ಲಿ ಅವರು ಅಧ್ಯಯನ ಮಾಡಿರತಕ್ಕಂತಹ ಕ್ಷೇತ್ರ ಈ ಪೇಜಾವರ ಮಠ, ಇಲ್ಲಿದ್ದುಕೊಂಡೇ ಅಧ್ಯಯನ ಮಾಡಿದ್ದಾರೆ. ಅವರ ದ್ವಿತೀಯ ಸಂಕಲನ ಅದು ಆಕಸ್ಮಿಕವಾಗಿ ಎಂಬಂತೆ ಅಲ್ಲ, ದೈವ ಚಿಂತನೆ ಹಾಗಿದ್ದು ಅಂತ ಅನಿಸುತ್ತೆ. ಆ ನೆಲೆಯಲ್ಲಿ ಇವತ್ತು ಇಲ್ಲಿ ಬಿಡುಗಡೆಗೊಳ್ತಾ ಇದೆ, ಪೇಜಾವರ ಮಠದ ಚಾವಡಿಯಲ್ಲಿ ಬಿಡುಗಡೆಗೊಳ್ತಾ ಇದೆ. ಶ್ರೀಯುತರಿಂದ ಇನ್ನು ಮುಂದೆ ಕೂಡ ಇಂತಹ ಸಾಹಿತ್ಯ ಸೇವೆ ನಿರಂತರವಾಗಿ ನಡೆಯುವಂತೆ ಶ್ರೀಕೃಷ್ಣ ಮುಖ್ಯಪ್ರಾಣರು ಅನುಗ್ರಹಿಸಲಿ.